ನಮಗೆ ಮಾತ್ರ ಅಲ್ಲ, ಈ ಪರಿಸರದ ಎಲ್ಲ ಜನರಿಗೂ ಕೂಡ ಅದು ಉಪಯುಕ್ತವಾಗ್ತದೆ. ಮಾತ್ರವಲ್ಲ, ಇಲ್ಲಿ ಬರುವ ಪ್ರತಿಯೊಬ್ಬರಿಗೂ ಕೂಡ ಇದು ಒಂದು ಒಳ್ಳೆಯ ಸಂದೇಶ ಎಂದು ನಾವು ಭಾವಿಸ್ತಾ ಇದ್ದೇವೆ. ನೀರಿನ ಅಂತರ್ಜಲ ಕಡಿಮೆ ಆಗ್ತಿದೆ. ಅದಕ್ಕೆ ಪೂರಕವಾಗಿ ಇವತ್ತೊಂದು ಅದ್ಭುತವಾದಂತಹ ಪ್ರಯತ್ನ ಬೆಳ್ತಂಗಡಿಯ ಹೋಲಿ ರೆಡಿಮರ್ ಚರ್ಚ್ ಬೆಳ್ತಂಗಡಿಯಲ್ಲಿ ಒಂದು ಅದ್ಭುತವಾದಂತಹ ಕ್ರಾಂತಿಯಾಗಿದೆ. ದಿನ ಒಂದು 2 ಗಂಟೆ 3 ಗಂಟೆ ಮಳೆ ಬಂದರೆ ಒಂದು 50,000 ಲೀಟ್ರು ನೀರು ಸೇಕರಣೆ ಆಗುವಂಥ ಈ ಒಂದು ಕೆಲಸ ಖಂಡಿತ ಆಗ್ತದೆ. ಈ ವಿಧಾನವನ್ನು ಮಾಡಿ ಸಮಾಜಕ್ಕೆ ಒಳ್ಳೆಯ ಮಾರ್ಗದರ್ಶನ ನೀಡಿ ಪ್ರಕೃತಿ ಸಂಪನ್ಮೂಲವನ್ನ ಉಳಿಸುವ ನಿಟ್ಟಿನಲ್ಲಿ ಧಾರ್ಮಿಕ ಸಂಸ್ಥೆಗಳು ಕೂಡ ಪ್ರಮುಖ ಪಾತ್ರ ವಹಿಸುತ್ತಿರುವುದಕ್ಕೆ ನಮ್ಮ ಬೆಳ್ತಂಗಡಿಯ ಹೋಲಿ ರೆಡಿಮೇಡ್ ಚರ್ಚ್ ಕೂಡ ಮಾದರಿಯಾಗಿರುವಂಥದ್ದು. ಎಸ್, ಇಲ್ಲಿ ಮುಖ್ಯವಾಗಿ ಮಳೆ ಕೊಯ್ಲು ನೀರಾವರಿ ಇಂಗಿಸುವ ವ್ಯವಸ್ಥೆಯನ್ನ ಬಹಳ ಯಶಸ್ವಿಯಾಗಿ ಅಳವಡಿಕೆ ಮಾಡಿರುವಂಥದ್ದು. ಇದರ ಬಗ್ಗೆ ಮಾತಾಡಕ್ಕೆ ಫಾದರ್ ಇದ್ದಾರೆ. ಸರ್ ನಮಸ್ತೆ. ಈಗ ಇಲ್ಲಿ ಚರ್ಚ್ ಅಲ್ಲಿ ಒಂದು ನೀರು ಇಂಗಿಸುವಿಕೆ ಮಳೆ ಕೊಯ್ಲು ವ್ಯವಸ್ಥೆ ಮಾಡಿರುವಂಥದ್ದು. ಸೊ ಇದರ ಉದ್ದೇಶ ಏನಾಗಿತ್ತು ಈ ತರ ಮಾಡುವಂಥದ್ದು? ಇಲ್ಲಿ ನೀರಿನ ಸಮಸ್ಯೆ ಇತ್ತ ಹೇಗೆ ಅಂತ? ಪ್ರಥಮವಾಗಿ ಇಂಥ ಒಂದು ಸಮಸ್ಯೆ ಅಂದ್ರೆ, ನಾವು 2,000 ಇಲ್ಲಿ ಈ ಅಡಿಕೆ ಸಸಿಗಳನ್ನು ನೆಟ್ಟಿದ್ದೇವೆ. ಮುಂದಕ್ಕೆ ಯಾವ ಒಂದು ನಮಗೆ ಪ್ರಾಬ್ಲಮ್ ಬರದ ಹಾಗೆ ನಾವು ಮೊದಲೇ ಜಾಗರೂಕತೆ ಇರುವಂತೆ ನಾವು ಈ ಒಂದು ಕಾರ್ಯಕ್ರಮವನ್ನ ಇಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ. ಎರಡನೇದಾಗಿ ಧಾರ್ಮಿಕವಾಗಿ ನೀವು ಹೇಳುವಂತಹ ದೇವರು ನಮಗೆ ಇಂತಹ ಒಂದು ಉದಾರತ ಈ ಪ್ರಕೃತಿಯನ್ನು ನೀಡಿದ್ದಾರೆ. ಈ ಮಳೆ, ಈ ಬೆಟ್ಟ, ಕಾಡು ಪ್ರದೇಶ, ಇದೆಲ್ಲ ದೇವರು ನಮಗೆ ಕೊಟ್ಟಂತಹ ವರ. ಅದನ್ನು ನಾವು ಉಳಿಸಿಕೊಳ್ಬೇಕು. ಮಾತ್ರವಲ್ಲ, ನಮ್ಮ ಮುಂದಿನ ಜನಾಂಗಕ್ಕೆ ಒಳ್ಳೆ ಸಂದೇಶವನ್ನು ನೀಡಬೇಕು. ಈಗ ನಾವು ಎಲ್ಲಾ ಕಡೆ ನೋಡ್ತೇವೆ, ನೀರಿಲ್ಲ, ಬೇರೆ ಬೇರೆ ಸಮಸ್ಯೆಗಳು ನಾವು ನೋಡುತ್ತಾ ಇದ್ದೇವೆ. ಅದ ಕಾರಣದಿಂದ ಈ ಜನರಲ್ಲಿ ಒಂದು ಜಾಗೃತಿಯನ್ನು ನಾವು ಕೊಟ್ಟರೆ ಖಂಡಿತವಾಗಿಯೂ ಮುಂದಿನ ಜನಾಂಗಕ್ಕೆ ಮಾತ್ರವಲ್ಲ ನಮಗೆಲ್ಲರಿಗೂ ಸಂತೋಷದಿಂದ ಜೀವಿಸಬಹುದು. ಅದೇ ಒಂದು ನಮ್ಮ ಒಂದು ಆಶಯ. ಆ ಕಾರಣದಿಂದ ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇದು ಫಸ್ಟ್ ಟೈಮ್ ಇಲ್ಲಿ ಮಾಡಿರುವಂತದ್ದು. ಸೊ ನೆಕ್ಸ್ಟ್ ನಿಮ್ಮ ಎಕ್ಸ್ಪ್ರೆಷನ್ ಹೇಗಿದೆ? ಯಾವ ತರ ನೀರು ಅಲ್ಲಿ ಬರ್ಬೋದು ಅನ್ನುವಂತ? ಮುಂದಿನ 50 ವರ್ಷಗಳಿಗೆ ನಮಗೆ ಏನು ಸಮಸ್ಯೆ ಇಲ್ಲ, ಒಂದು ಭರವಸೆ ನಮ್ಮಲ್ಲಿದೆ ಖಂಡಿತವಾಗಿ. ಅದ ಕಾರಣ ಈ ಎಲ್ಲ ನೀರನ್ನು ಮೇಲೆ ನಾವು ಇಲ್ಲಿ ಇಂಗಿಸಿ ಈ ಒಂದು ಹೊಸ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ಮೂಲಕ ನಮ್ಗೆ ಮಾತ್ರ ಅಲ್ಲ, ಈ ಪರಿಸರದ ಎಲ್ಲಾ ಜನರಿಗೂ ಕೂಡ ಅದು ಉಪಯುಕ್ತವಾಗ್ತದೆ. ಮಾತ್ರವಲ್ಲ, ಇಲ್ಲಿ ಬರುವ ಪ್ರತಿಯೊಬ್ಬರಿಗೂ ಕೂಡ ಇದು ಒಂದು ಒಳ್ಳೆಯ ಸಂದೇಶ ಎಂದು ನಾವು ಭಾವಿಸ್ತಾ ಇದ್ದೇವೆ. ಈಗ ನೀವು ಧಾರ್ಮಿಕ ಸಂಸ್ಥೆಯಲ್ಲಿ ನೀವು ಒಂದು ಇದನ್ನು ಪ್ರಯೋಗಕ್ಕೆ ಮಾಡಿದೀರಾ. ಸೊ ನೆಕ್ಸ್ಟ್ ಜನರು ಕೂಡ ಈ ತರ ಮಾಡ್ಬೇಕು ಅಂತ ನೀವು ಜನರಿಗೆ ಏನು ಮೆಸೇಜ್ ಕೊಡ್ತೀರಾ? ಖಂಡಿತವಾಗಿಯೂ ಜನರಲ್ಲಿ ಕೂಡ ಇಂತಹ ಒಂದು ಜಾಗೃತಿ ಬರಬೇಕು. ಇದೊಂದು ಸಾಮಾಜಿಕ ಆಂದೋಲನವೆಂಬಂತೆ. ನಾಳೆ ಎಲ್ಲಿ ಯಾರವರೆಗೂ ಈ ಒಂದು ಕಡಿಮೆತನ ಅದು ಇರ್ಲಿಕ್ಕೂಡ್ದು. ನೀರಿಲ್ಲ, ಏನ್ ಮಾಡುವುದು? ಈಗ ಈ ಪ್ರದೇಶ ಇರುವ ಎಲ್ಲರೂ ಕೃಷಿಕರು ಮಾತ್ರ, ಅವರಿಗೆ ಅದೇ ಒಂದು ಜೀವನದ ಉಪಾಯ. ಅಂದ ಮೇಲೆ ಇಲ್ಲಿಂದ ಅವರು ಕಲಿಬೇಕು ಎಂಬ ಒಂದು ಜಾಗೃತಿಯನ್ನು ನಾವು ಬೇರೆ ಬೇರೆ ಕಡೆಗಳಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ. ಅದ ಕಾರಣ ಆ ಒಂದು ಸಮಸ್ಯೆಯನ್ನು ನಾವು ನೀಗಿಸಬಹುದು ಎಂಬ ನಮ್ಮ ಒಂದು ಕಳಕಳಿ. ಇದೀಗ ಈ ಒಂದು ಮಳೆ ಕೊಯ್ಲು ನೀರು ಇಂಗಿಸುವಿಕೆ ಬಗ್ಗೆ ಮಾತಾಡಕ್ಕೆ ಕೃಷಿ ಅಧಿಕಾರಿ, ಧರ್ಮಸ್ಥಳದ ಕೃಷಿ ಅಧಿಕಾರಿ ಆಗಿರುವಂತಹ ರಾಮ್ಕುಮಾರ್ ಸರ್ ಇದ್ದಾರೆ. ಸರ್, ಈಗ ಇಲ್ಲಿ ನೋಡಿದೀರಾ ನೀವು, ಬಹಳ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ಒಂದು ಮಳೆ ಕೊಯ್ಲು ಇಂಗಿಸುವಿಕೆ, ಒಂದು ನೀರನ್ನು ಇಂಗಿಸುವಿಕೆ ಅಂತ ವ್ಯವಸ್ಥೆ ಮಾಡಿರುವಂತದ್ದು. ಸೊ ಇದು ಯಾವ ತರ ಒಂದು ಕಾರ್ಯವಾಗುತ್ತೆ, ಹೇಗೆ ಅಂತ? ಈಗಿನ ಪ್ರಸ್ತುತ ಸನ್ನಿವೇಶವನ್ನು ಗೊತ್ತಿರಬಹುದು. ಎಷ್ಟೋ ಮಳೆ ಬಿದ್ದರೂ ಕೂಡ ಭೂಮಿಯಲ್ಲಿ ನೀರನ್ನು ಇಂಗಿಸುವಂತ ವ್ಯವಸ್ಥೆಗೆ ಯಾರು ಕೂಡ ಹೋಗ್ತಾ ಇಲ್ಲ. ಹಿಂದೆಲ್ಲ ಭತ್ತದ ಗದ್ದೆ ಮಾಡುವಾಗ ಅದರಲ್ಲಿ ನೀರು ಫೆಬ್ರವರಿ ತನಕ ಇಂಗ್ತಾ ಇರುವಂತದ್ದು. ಅದು ಕೂಡ ಬೆಟ್ಟು ಗದ್ದೆ ಮಾಡುವಂತಹ ಸಂದರ್ಭದಲ್ಲಿ ಕೂಡ ನೀರು ಇಂಗಿಸ್ತಾ ಇದ್ದು. ಇವತ್ತು ಬೆಟ್ಟು ಗದ್ದೆಯಲ್ಲಿ ಕೂಡ ನೀರು ಇಂಗ್ತಾ ಇಲ್ಲ. ಅಲ್ಲಿ ಕೂಡ ಅಡಿಕೆ ತೋಟ ಆಗಿದೆ. ಭತ್ತದ ಗದ್ದೆ ಕೂಡ ಅಡಿಕೆ ತೋಟ ಆಗಿ ಒಂದು ವೇಳೆ ಬೇರುಹುಳ ರೋಗ ಅಥವಾ ಇನ್ನಿತರ ರೋಗ ಬರುತ್ತೆ ಎನ್ನುವಂತ ಕಾರಣಕ್ಕಾಗಿ ಅಲ್ಲಿ ಕೂಡ ಬಸಿಗಾಲುವೆಯನ್ನು ಕೊಟ್ಟು ನೇರವಾಗಿ ನೀರನ್ನು ಹರಿಯುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದರಿಂದ ಭೂಮಿಯಲ್ಲಿ ನೀರಿಲ್ಲ. ಇವತ್ತು ನಾವು ಗೊತ್ತಿದ್ದಾಗೆ 100 ಫೀಟ್ 200 ಫೀಟ್ ಅಲ್ಲಿ 50 ಫೀಟ್ 60 ಫೀಟ್ ಕೇಜಿಂಗ್ ಹಾಕಿದ ನಂತರ ಒಂದು 70-100 ಫೀಟ್ ಹೋಗುವಾಗ ಬೋರಲ್ಲಿ ನೀರು ಸಿಗ್ತಾ ಇತ್ತು. ಇವತ್ತು ನಮ್ಮ ಬೆಳ್ತಂಗಡಿ ತಾಲೂಕಿನಲ್ಲಿ ನೋಡಿದ್ರು ಕೂಡ 800 ಫೀಟ್ ಕೊಳವೆ ಬಾವಿಯನ್ನು ಕೊಡಿದ್ರು ಕೂಡ ನೀರು ಸಿಗದೆ ಇರುವಂತಹ ಬೋರನ್ನು ನೋಡಿದ್ದೇವೆ. ಅದರಲ್ಲಿ ಹೇಳುವಂತಹ ಸಂದರ್ಭದಲ್ಲಿ 4 ಗ್ಯಾಪ್ ಸಿಕ್ಕಿತ್ತು, 5 ಗ್ಯಾಪ್ ಸಿಕ್ಕಿತ್ತು, 6 ಗ್ಯಾಪ್ ಸಿಕ್ಕಿತ್ತು. ಗ್ಯಾಪ್ ಹೋದ್ರೂ ಕೂಡ 800-900 ಫೀಟ್ ಅಲ್ಲಿ ಡ್ರೈ ಆದ ಬೋರ್ವೆಲ್ ಕೂಡ ಇದೆ. ಇದು ಕಾರಣ ಏನಂತ ಹೇಳಿದ್ರೆ, ಅಲ್ಲಲ್ಲಿ ಬೋರ್ವೆಲ್ ಆದ ಕಾರಣ ಅತ್ಯಂತ ಆಳದಲ್ಲಿದ್ದಂತಹ ನೀರು ಮೇಲಕ್ಕೆ ಬಂದಂತ ಕಾರಣವಾಗಿ ಇವತ್ತು ನೀರಿನ ಅಂತರ್ಜಲ ಕಡಿಮೆ ಆಗ್ತಿದೆ. ಅದಕ್ಕೆ ಪೂರಕವಾಗಿ ಇವತ್ತೊಂದು ಅದ್ಭುತವಾದಂತಹ ಪ್ರಯತ್ನ ಬೆಳ್ತಂಗಡಿಯ ಹೋಲಿ ರೆಡಿಮರ್ ಚರ್ಚ್ ಬೆಳ್ತಂಗಡಿಯಲ್ಲಿ ಒಂದು ಅದ್ಭುತವಾದಂತಹ ಕ್ರಾಂತಿಯಾಗಿದೆ. ಇಲ್ಲಿ ಗೊತ್ತಿದ್ದಾಗೆ ಅಡಿಕೆ ಗಿಡವನ್ನು ಕೂಡ ಹಾಕಿದ್ದಾರೆ. ಇದಕ್ಕೆ ಪೂರಕವಾಗಿ 10-13 ಸ್ಕ್ವೇರ್ ಫೀಟಿನ ಈ ದೊಡ್ಡ ಮೇಲ್ಛಾವಣಿಯ ನೀರನ್ನು ನೇರವಾಗಿ ಬೋರ್ವೆಲ್ಗೆ ಇಂಗಿಸುವಂತ ದೊಡ್ಡ ಮಟ್ಟದ ಪ್ರಯತ್ನ. ಅದು ಕೂಡ
ವೈಜ್ಞಾನಿಕವಾದ ತಂತ್ರಜ್ಞಾನದೊಂದಿಗೆ ಯಾವುದು ಕೂಡ ಕಸ ಅಥವಾ ಕಡ್ಡಿ ಅಥವಾ ಕಲ್ಲುಗಳು ಭೂಮಿಗೆ ಸೇರದ ಹಾಗೆ ಒಂದು ವೈಜ್ಞಾನಿಕ ರೀತಿಯಲ್ಲಿ ಒಂದು ಮಾದರಿಯಾಗಿ ಮಾಡಿದ್ದಾರೆ. ಈ ಕ್ರಾಂತಿಯನ್ನು ಮೆಚ್ಚಬೇಕು. ಇದರೊಂದಿಗೆ ಅನೇಕ ಜನ ಈ ಚರ್ಚಿಗೆ ಪೂರಕವಾಗಿ ಅನೇಕ ರೈತರು ಕೂಡ ತನ್ನಲ್ಲಿರುವಂತಹ ಬಾವಿ ಆಗಿರ್ಬೋದು ಅಥವಾ ತನ್ನಲ್ಲಿರುವಂತಹ ಬೋರ್ವೆಲ್ಗೂ ಕೂಡ ನೀರನ್ನು ಇಂಗಿಸುವಂತ, ನೀವಿಲ್ಲಿ ನೋಡಿದಂತಹ ಸಂದರ್ಭದಲ್ಲಿ ಮೇಲಿಂದ ಬರುವುದಕ್ಕೆ ಬಹಳ ಚೆನ್ನಾಗಿರುವಂತಹ ಮೇಲ್ಭಾಗದಲ್ಲ ಫಿಲ್ಟರ್ ಇದೆ. ಅದಕ್ಕೆ ಪೂರಕವಾಗಿ ರಿಂಗ್ ಹಾಕಿಕೊಂಡು ವೈಜ್ಞಾನಿಕವಾಗಿ ಮತ್ತೆ 15 ಫೀಟ್ ಆಳದಲ್ಲಿ ಬೋರ್ವೆಲ್ನ ಮೂಲಕವಾಗಿ ನೇರವಾಗಿ ಬೋರ್ವೆಲ್ನ ಏನು ಕೇಸಿಂಗ್ ಇದೆಯಾ ಅದನ್ನು ಕಟ್ ಮಾಡಿಕೊಂಡು ಕೆಳಭಾಗದಲ್ಲಿ ಅದಕ್ಕೆ ಬೇಕಾದಂತಹ ಕಾಂಕ್ರೀಟ್ ಅನ್ನು ಹಾಕಿಕೊಂಡು ಸರಿಸುಮಾರು 5 ಫೀಟ್ ಗ್ಯಾಪ್ ಅಲ್ಲಿ ನೀರನ್ನು ಇಂಗಿಸುವಂತ ಕೆಲಸವನ್ನು ಬಹಳ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಇದು ನೇರವಾಗಿ ನೀರು ಭೂಮಿಗೆ ಬೋರ್ವೆಲ್ಗೆ ಸೇರದೆ ಫಿಲ್ಟರ್ ಮೂಲಕವಾಗಿ ಹನಿ ಹನಿಯಾಗಿ ಯಾವುದೇ ತರ ಡ್ಯಾಮೇಜ್ ಆಗದಾಗೆ ನೀರು ಇಂಗಿಸುವಂತದ್ದು. ನಮ್ಗೆ ಗೊತ್ತಿದ್ದಾಗೆ 1 ಎಕರೆಗೆ ಪೂರಕವಾಗಿ 4 ಕೋಟಿ ಲೀಟರ್ ನೀರು ಪ್ರತಿ ವರ್ಷ ಮಳೆಯ ಮೂಲಕವಾಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿಯಲ್ಲಿ ಬೀಳ್ತಾ ಇದೆ. ಅದೇ ಪೂರಕವಾಗಿ ನೋಡಿದಾದ್ರೆ ಸರಿಸುಮಾರು 1 ಸ್ಕ್ವೇರ್ ಫೀಟ್ ನ ಮನೆಯಲ್ಲಿ 1 ವರ್ಷಕ್ಕೆ 4 ಲಕ್ಷ ಲೀಟರ್ ನೀರು, 6 ಲಕ್ಷ ಲೀಟರ್ನವರೆಗೆ ನೀರು ಬಂದಾಗ ಆ ನೀರು ನೇರವಾಗಿ ನದಿ ಅಥವಾ ಸಮುದ್ರವನ್ನು ಸೇರುವಂತದ್ದು ನೋಡ್ತಾ ಇದ್ದೇವೆ. ಅದಕ್ಕೆ ಪೂರಕವಾಗಿ ಒಂದು ಅದ್ಭುತವಾದಂತಹ ಕ್ರಾಂತಿ ಆಗಿದೆ. ಬೆಳ್ತಂಗಡಿ ತಾಲೂಕಿನಲ್ಲಿ ಅನೇಕ ಜನ 1 ಇಂಚು 1.5 ಇಂಚು ನೀರಿದ್ದವರು ಇವತ್ತು 4 ರಿಂದ 5 ಇಂಚು ನೀರು, ಅದು ಕೂಡ ಮುಂಚೆ ನೋಡಿದ್ರೆ ಅತಿ ಹೆಚ್ಚು ಬೋರು ಅವರದು ಪೈಪ್ ಕೇಳಿದ್ರೆ 600 ಫೀಟ್ 500 ಫೀಟ್ ಪೈಪ್ ಇಳಿಸಿದವರು ಹೋದ ಸಲ ಯಾವುದೋ ಒಂದು ಬೋರ್ ಪ್ರಾಬ್ಲಮ್ ಆಗಿದೆ ಅಂತ ಹೇಳುವ, ಪಂಪ್ ಏನೋ ಜಾಮ್ ಆಗಿದೆ ಅಥವಾ ಪಂಪ್ ರಿಪೇರಿಗೆ ಅಂತ ತೆಗೆದಂತ ಪಂಪ್ ಅನ್ನು ಮತ್ತೊಮ್ಮೆ ಕೆಳಗಿಳಿಸುವಾಗ ಕೇವಲ 250 ರಿಂದ 300 ಫೀಟ್ ಅಂತರದಲ್ಲಿ ಪೈಪ್ ಅನ್ನು ಇಳಿಸಿ ಉಳಿದ ಪೈಪ್ ಅನ್ನು ಮೇಲಿಟ್ಟಿದ್ದಾರೆ. ಅದು ಅಂತರ್ಜಲದ ಕ್ರಾಂತಿ. ಇದರಿಂದ ಈ ಬೋರಿಗೇನಲ್ಲ, ಹತ್ತಿರದಲ್ಲಿರುವಂತಹ ಅದೆಷ್ಟೋ ಬೋರಿಗೆ ಅಂತರ್ಜಲವನ್ನು ಹೆಚ್ಚಿಸುವಂತಹ ದೊಡ್ಡ ಪ್ರಯತ್ನಕ್ಕೆ ಇಲ್ಲಿ ಹಾಕಿದ್ದಾರೆ. ಅದು ಕೂಡ ಕಡಿಮೆ ವೆಚ್ಚದಲ್ಲಿ ಒಂದು ಅದ್ಭುತವಾದಂತಹ ಕ್ರಾಂತಿ ಇಲ್ಲಿದೆ. ಹೆಚ್ಚಿನ ರೈತರು ಬಂದು ನೋಡಬಹುದು, ಹೆಚ್ಚಿನ ರೈತರು ಇದನ್ನು ಅಳವಡಿಸಿಕೊಳ್ಬಹುದು. ಯಾವುದಾದ್ರೂ ಬೋರಿಗೆ ನೀರು ಕಡಿಮೆ ಇದ್ದ ಸಂದರ್ಭದಲ್ಲಿ ಈ ರೀತಿಯಾದ ಒಂದು ದೊಡ್ಡ ಕ್ರಾಂತಿಯನ್ನು ಮಾಡಬಹುದು. ಇದಕ್ಕೆ ಸುದ್ದಿಯ ಕೃಷಿ ಅರಿವು ಕೇಂದ್ರದ ಒಂದು ದೊಡ್ಡ ಮಟ್ಟದ ಸಹಕಾರದೊಂದಿಗೆ ಅವರು ಬಂದಿದ್ದಾರೆ, ಮಾಹಿತಿ ಕೊಟ್ಟಿದ್ದಾರೆ. ಚರ್ಚಿನ ಯಾರೆಲ್ಲ ಇದ್ದಾರ ಇದಕ್ಕೆ ಪೂರಕವಾದಂತಹ ಎಲ್ಲ ಇಲ್ಲಿಯ ಒಂದು ತಂಡ ಏನಿದೆ ಅವರು ಸ್ವಯಂ ಸೇವಕರಾಗಿ ದುಡಿದಿದ್ದಾರೆ. ಗುರುಗಳು ಅದ್ಭುತ ರೀತಿಯ ಪ್ರಯತ್ನವನ್ನು ಮಾಡಿದ್ದಾರೆ. ಈ ಸಲ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮೂಲಕವಾಗಿ ಅನೇಕ ಕಾರ್ಯಕ್ರಮಗಳನ್ನು ಆಯೋಜಿಸಿಕೊಂಡು ಪರಮಪೂಜ್ಯ ಕಾವಂದರು ಕೂಡ ಈ ಹಿಂದಿನ ವರ್ಷ ಈ ಚರ್ಚಿನಲ್ಲಿ ಒಂದು ಕಾರ್ಯಕ್ರಮ ಆಯೋಜನೆ ಆಗಿತ್ತು. ಆ ಕಾರ್ಯಕ್ರಮದ ಮೂಲಕವಾಗಿ ಅನೇಕ ರೈತರಿಗೆ ಮಾಹಿತಿ ಸಿಕ್ಕಿದೆ. ಇಲ್ಲಿಗೆ ಚರ್ಚಿಗೆ ಬಂದಂತ ಕಾರ್ಯಕ್ರಮದಲ್ಲಿ 3 ಜನ ಹೋದ ಸಲ ಬಾವಿಗೆ ಅವರ ಮನೆಯ ತಾರಸಿ ನೀರಿಗೆ ಫಿಲ್ಟರ್ ಹಾಕಿಕೊಂಡು ಬಾವಿಗೆ ಇಂಗಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ವಿನ್ಸಿ ಸಾರ್ ಆಗಿರ್ಬೋದು ಅಥವಾ ಇಲ್ಲಿರುವಂತ ಎಲ್ಲರೂ ಕೂಡ ಅದ್ಭುತ ರೀತಿಯ ಸಹಕಾರ ಕೊಟ್ಟ ಕಾರಣ ಇದೊಂದು ಬೆಳ್ತಂಗಡಿಗೆ ಮಾದರಿಯಾಗಿ ಹೊರಹೊಮ್ಮಿದೆ. ಸರಿ ವಿನ್ಸೆಂಟ್ ಸರ್, ನೀವು ಹೇಳಿ ಆಕ್ಚುಲಿ ನೀವು ಇಲ್ಲಿ ಏನಾಗಿದ್ದೀರಾ, ಜೊತೆಗೆ ಈ ತರ ಒಂದು ಮಳೆ ಕೊಯ್ಲು ನೀರು ಇಂಗಿಸುವಿಕೆಯನ್ನ ಇಲ್ಲಿ ಒಂದು ಯಶಸ್ವಿಯಾಗಿ ಮಾಡಿರುವಂತದ್ದು ನಿಮ್ಗೆ ಎಷ್ಟು ಖುಷಿ ಇದೆ, ಜೊತೆಗೆ ಎಷ್ಟು ದಿನಗಳು ತಾಕ್ತು ಈ ಒಂದು ಕೆಲಸ ಮಾಡೋದಕ್ಕೆ, ಎಷ್ಟು ನೀರು ನಿಮ್ಗೆ ಇಲ್ಲಿ ಶೇಖರಣೆ ಆಗ್ಬೋದು? ನಮ್ದು ಹೆಸರು ವಿನ್ಸೆಂಟ್ ಲೋಬೋ ಅಂತ ಹೇಳಿ, ನಾನು ಹೋಲಿ ರೆಡಿಮೇಡ್ ಚರ್ಚಿನ ವಾಳ್ಯದ ಗುರ್ಕರ್ ಆಗಿದ್ದೇನೆ. ಇವತ್ತು ಧರ್ಮಗುರುಗಳು ಸಾಮಾಜಿಕ ಕೆಲಸವನ್ನು ಮಾಡ್ತಾ ಬರುವಂಥದ್ದು ನಮಗೆ ತುಂಬಾ ಸಂತೋಷ, ನಮ್ಮ ಎಲ್ಲರಿಗೂ ಸಂತೋಷ ಆಗಿದೆ. ಮೊದಲನೇದಾಗಿ ಕಳೆದ ಒಂದು 3 ತಿಂಗಳ ಹಿಂದೆ ನಮ್ಮ ಸೌನಾಲಿನಿಂದ ಬೆಳ್ತಂಗಡಿ ತನಕ ಸ್ವಚ್ಛತಾ ಕಾರ್ಯಕ್ರಮ ಅಂತ ಹೇಳಿದ್ರೆ ಜನರಿಗೆ ಜಾಗೃತಿ ಮೂಡಿಸುವಂತ ಕಾರ್ಯಕ್ರಮ ಅವರು ಮಾಡಿದ್ದಾರೆ. ಈ 1 ತಿಂಗಳಲ್ಲಿ ಇವತ್ತು ಬೋರ್ವೆಲ್ ಕೊರೆಯುವಾಗ ನೀರು ಸಿಗ್ತಾ ಇಲ್ಲ. ಇದಕ್ಕೆ ಪರ್ಯಾಯ ಏನು ದಾರಿ? ನೀರು ಸಿಕ್ಕಿಲ್ಲ ಅಂತ ಹೇಳಿ ನಾವು ಸುಮ್ಮನೆ ಕೂತ್ಕೊಳ್ಳೋದಲ್ಲ, ಅದಕ್ಕೆ ಪರ್ಯಾಯ ದಾರಿ ಇದೆ. ಯಾವ ರೀತಿ ಅಂತ ಹೇಳಿದ್ರೆ ಅವರೇ ಒಂದು ಯೋಚನೆ ಮಾಡಿದ್ದು, ನಾವು ಮಳೆ ಕೊಯ್ಲನ್ನು ಮಾಡಿದ್ರೆ ಖಂಡಿತವಾಗಿಯನ್ನು ನೀರು ಉಳಿಸಬಹುದು ಅಂತ ಹೇಳಿ. ಈಗ ಸುಮಾರು ನಮ್ದೊಂದು 25,000 ಸ್ಕ್ವೇರ್ ಫೀಟಿನ ಚರ್ಚ್ ನಮ್ದು ಇದಿದೆ. ಮೇಲಿಂದ ಬರುವಂತ ನೀರು ಇವತ್ತು ನದಿಗೆ ಹೋಗ್ತಾ ಇದೆ. ಅದನ್ನು ನಾವು ತಡೆದು ಇವತ್ತು ಅದನ್ನು ಯಾವ ರೀತಿ ಮಾಡ್ಬೋದು, ವೈಜ್ಞಾನಿಕವಾಗಿ ಯಾವ ರೀತಿ ನಾವು ನೀರನ್ನು ಮಾಡ್ಬೋದು, ಅದರ ಮಾಹಿತಿಯನ್ನು ಪಡೆದು ನಮ್ಮ ಸುದ್ದಿ ಬಿಡುಗಡೆಯ ಅವರಿಂದ ನಾವು ಅದನ್ನು ಮಾಹಿತಿ ಪಡೆದಾಗ ಅವರು ಮಾಹಿತಿ ಹೇಳಿದ್ರು ಈ ತರ ಮಾಡಿದ್ರೆ ಒಳ್ಳೇದಾಗತ್ತೆ ಅಂತ. ಅವರ ಸಹಾಯ ಮುಖಾಂತರ ನಾವೊಂದು ಫಿಲ್ಟರ್ ಅನ್ನು ಹಾಕಿ ಇವತ್ತು ನೀರನ್ನು ಏನು ಇವತ್ತು ಹೊರಗೆ ಹೋಗ್ತಾ ಇತ್ತು, ಹಾಳಾಗಿ ಹೊರಗೆ ಹೋಗ್ತಾ ಇತ್ತು, ಅದನ್ನು ನಾವು ಅಂತರ್ಜಲವಾಗಿ ಇಂಗಿಸುವ ಕೆಲಸವನ್ನು ನಮ್ಮ ವಾಲ್ಟರ್ ಫಾದರ್ ಅವರು ಮಾಡಿದ್ದಾರೆ. ಇದು ಖಾಲಿ ನಮಗೆ ಮಾತ್ರ ಅಲ್ಲ, ಈ ಸುತ್ತಮುತ್ತ ಇರುವಂತ ಎಲ್ಲಿ ಈ ನೀರಿನ ಹಿಂಗು ಹೋಗ್ತಾ ಇದೆ ಅಲ್ಲಿಗೆ ಎಲ್ಲ ಇದು ಸಹಾಯ ಆಗ್ಲಿಕ್ಕೆ ಸಾಧ್ಯವಾಗ್ತಾ ಇದೆ. ಅವರಿಗೊಂದು ಸಾಮಾಜಿಕ ಕಾಳಜಿ ಅಂತ ಹೇಳಿದ್ರೆ ಜನರಿಗೆ ಉಪಯುಕ್ತವಾದಂತ ಕೆಲಸವನ್ನು ಮಾಡಬೇಕು. ಇದರಲ್ಲಿ ಖಾಲಿ ಕ್ರೈಸ್ತರಿಗೆ ಮಾತ್ರ ಅಲ್ಲ, ಎಲ್ಲರನ್ನು ಒಗ್ಗೂಡಿಸಿ ಅವರು ಸಂವಾದ ಕೂಟದಲ್ಲಿ ಮುಖಾಂತರ ಎಲ್ಲ ಧರ್ಮದ ಜನರನ್ನು
ಕೂಡಿಸಿ ಅವರು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಇವತ್ತು ನಾಳ್ದು 14ನೇ ತಾರೀಕಿನಲ್ಲಿ ನಮ್ಮದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹಾಗೂ ಪತ್ರಕರ್ತರ ತಂಡದವರಿಂದ ಸೇರಿ ಇವತ್ತು ಈ ಒಂದು ಕಾರ್ಯಕ್ರಮದ ಜಾಗೃತಿ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದಾರೆ. ಎಲ್ಲ ಜನರು ಬನ್ನಿ, ಒಳ್ಳೆಯ ಮಾಹಿತಿಯನ್ನು ಪಡೆದುಕೊಂಡು ಏನಿವತ್ತು ನೀರಿನ ಅಭಾವ ಇದೆ ಅದನ್ನು ಬಗೆಹರಿಸಲು ಇಂಥ ಒಂದು ಮಳೆ ಕೊಯ್ಲು ಕೆಲಸವನ್ನು ಮಾಡಿದರೆ ಖಂಡಿತವಾಗಿಯೂ ಮುಂದಿನ ಪೀಳಿಗೆಗಳಿಗೆ ನೀರಿನ ಅಂತರ್ಜಲದ ಕಡಿಮೆ ಆಗುವುದನ್ನು ತಡೆಗಟ್ಟಬಹುದೆಂಬಂತ ಅಭಿಪ್ರಾಯ ನನ್ನದಾಗಿದೆ. ನಾನು ಚರ್ಚ್ ಪಾಲನಾ ಸಮಿತಿಯ ಆಯೋಗದ ಸಂಯೋಜಕರಾಗಿ ಕೆಲಸ ಮಾಡ್ತಾ ಇದ್ದೇನೆ. ಇಲ್ಲಿ ನಮ್ಮ ಗುರುಗಳು ತುಂಬಾ ಉತ್ಸಾಹದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಈ ಕಳೆದ ವರ್ಷ ನಾವು ಇಲ್ಲಿ ಸಾಧಾರಣ 2-3 ಸಾವಿರ ಅಡಿಕೆ ಗಿಡಗಳನ್ನ ಇಲ್ಲಿ ನೆಟ್ಟಿದ್ದೇವೆ. ಇದಕ್ಕೆ ನೀರಿನ ಅಭಾವ ಇರಬಹುದು, ಅದಕ್ಕೋಸ್ಕರ ಇಲ್ಲಿ ಬೋರ್ವೆಲ್ ಇತ್ತು. ಅದಕ್ಕೆ ಒಂದು ನೀರಿನ ವ್ಯವಸ್ಥೆಯನ್ನು ಹೇಗೆ ಮಾಡುವುದಂತ ಗ್ರಹಿಸುವಾಗ ಇಲ್ಲಿ ನಮಗೆ ನೀರು ಇಂಗಿಸುವಿಕೆ ಇದರ ಬಗ್ಗೆ ಸುದ್ದಿ ಅರಿವು ಇದರಿಂದ ನಮಗೆ ತಿಳಿಯಿತು. ಅದಕ್ಕೋಸ್ಕರ ನಾವು ಅದನ್ನು ಕಾಂಟ್ಯಾಕ್ಟ್ ಮಾಡಿ ಇಲ್ಲಿ ಇದನ್ನು ಅಳವಡಿಸುವಂತಹ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಬಹುಶಃ ಇದು ಸಾಧಾರಣ 1-1.5 ಸಾವಿರ ಖರ್ಚು ಮಾಡಿದ್ರೂ ಕೂಡ ಇಲ್ಲಿಯ ನಮ್ಮ 2,000-3,000 ಗಿಡಕ್ಕೆ ಮಾತ್ರವಲ್ಲ, ಬೇರೆ ಇತರರಿಗೂ ಕೂಡ ಈ ಬೋರ್ವೆಲ್ಗೆ ಇಂಗಿಸಿದಂತಹ ನೀರು ಕೂಡ ಅದು ಬೇರೆ ಇಲ್ಲಿಯ ಪರಿಸರದ ಜನರಿಗೆ ಖಂಡಿತವಾಗಿ ಒಳ್ಳೆಯದಾಗ್ತದೆ. ಅದಕ್ಕೆ ನಾನು ಹೇಳುವುದಿಷ್ಟೇ, ನಮ್ಮ ಎಲ್ಲ ಜನತೆಯು ಈ ಒಂದು ಕಾರ್ಯಕ್ರಮವನ್ನು ಮಾಡಬೇಕು. ಸ್ವಲ್ಪ ಖರ್ಚು ಮಾಡಿ ಒಂದು ಫಿಲ್ಟರ್ ಅನ್ನು ಹಾಕಿ, ದೊಡ್ಡ ಫಿಲ್ಟರ್ ಇಲ್ಲದಿದ್ರೆ ಚಿಕ್ಕ ಫಿಲ್ಟರ್ ಆದರೂ ಒಂದು ಬಾವಿಗೆ ಆಗಲಿ ಕೊಳವೆ ಬಾವಿಗಾಗಲಿ ಹಾಕಿ ಈ ಹೊರಗೆ ಹೋಗುವಂತಹ ನೀರನ್ನು ಶೇಖರಿಸಿಕೊಂಡು ನಾವು ನಮ್ಮ ಮುಂದಿನ ಪೀಳಿಗೆಗೆ ಇದನ್ನು ದಾನವಾಗಿ ಕೊಡಬೇಕಂತ ನಾನು ಖಂಡಿತವಾಗಿ ನಿಮ್ಮೆಲ್ಲರಲ್ಲಿ ಬೇಡ್ತಾ ಇದ್ದೇನೆ. ಮುಂದಿನ ಆದಿತ್ಯವಾರ 11 ಗಂಟೆಗೆ ಇಲ್ಲಿ ಇದರ ಉದ್ಘಾಟನಾ ಕಾರ್ಯಕ್ರಮವಿದೆ. ಈ ಒಂದು ಕಾರ್ಯಕ್ರಮಕ್ಕೂ ತಾವೆಲ್ಲರೂ ಬಂದು ಇದನ್ನು ಯಶಸ್ವಿ ಕೊಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. 1.5-2 ಲಕ್ಷ ರೂಪಾಯಿಯ ಒಳಗೆ ಈ ಒಂದು ವೆಚ್ಚ ಆಗಿದೆ. ಒಂದು 15 ಫೀಟ್ ಆಳ ಮಾಡಿ ಕೇಸಿಂಗ್ ಅನ್ನು ಕಟ್ ಮಾಡಿ ಅಲ್ಲಿ ಒಂದು ಫಿಲ್ಟರ್ ಕೂರಿಸ್ತಾರೆ. ಅದನಂತರ ಅದನ್ನು ಮತ್ತೆ ಜೋಡಿಸುವಂತ ಕೆಲಸ ಆಗ್ತದೆ. 15 ಫೀಟ್ ಆಳ ಮಾಡಿ ಒಂದು 4-5 ಫೀಟಿನ ಒಂದು ಬಾವಿಯನ್ನು ಮಾಡಿ ಅದಕ್ಕೆ ನೀರು ಈ ಮೇಲೆ ಇರುವಂತ ಫಿಲ್ಟರ್ ಇಂದ ಆ ಕೆಳಗಿನ ಫಿಲ್ಟರ್ಗೆ ಹೋಗ್ತದೆ. ಜಾಸ್ತಿ ಸಾಧಾರಣ ಇಲ್ಲಿ 3,000 ಸ್ಕ್ವೇರ್ ಫೀಟಿನ ಆ ನೀರು ನಾವು ಇದಕ್ಕೆ ಈ ಬಾವಿಗೆ ಶೇಖರಣೆ ಮಾಡುವಂತ ಒಂದು ಕೆಲಸವನ್ನ ಮಾಡಿದ್ದೇವೆ. ಬಹುಶಃ ಒಂದು ಗಂಟೆಗೆ ಒಂದು 5,000-6,000 ಲೀಟರ್ ಅಷ್ಟು ನೀರು ನಮ್ಮ ಕೊಳವೆ ಬಾವಿಗೆ ಹೋಗ್ತದೆ. ಇದರಿಂದ ಸಾಧಾರಣ ಒಂದು ದಿನ 1-2 ಗಂಟೆ 3 ಗಂಟೆ ಮಳೆ ಬಂದ್ರೆ ಒಂದು 50,000 ಲೀಟರ್ ನೀರು ಶೇಖರಣೆ ಆಗುವಂತ ಈ ಒಂದು ಕೆಲಸ ಖಂಡಿತ ಆಗ್ತದೆ ಎಂದು ಹೇಳಲಿಕ್ಕೆ ಭಾವಿಸ್ತೇನೆ. ನೀರು ಇತ್ತು, ಆದರೆ ಮುಂಚೆ ಒಂದು ನಾವು ಇಲ್ಲಿ ಕೊಳವೆ ಬಾವಿಯನ್ನು ತೆಗೆದಿದ್ದೇವೆ. ಅದರಲ್ಲಿ ನೀರು ತುಂಬಾ ಕಡಿಮೆ ಉಂಟು. ಅದಕ್ಕೆ ಈ ಒಂದು ಬಾವಿಯನ್ನು ತೆಗೆದಿದ್ದೇವೆ. ಆದರೆ ಈಗ 2,000 ಅಡಿಕೆ ಗಿಡ ಇರುವುದರಿಂದ ನಮಗೆ 4 ಇಂಚು ನೀರು ಉಂಟು. ಆದರೂ ಕೂಡ ಮುಂದಿನ ದಿವಸದಲ್ಲಿ ಇದು ಕಡಿಮೆ ಆಗಬಹುದು ಎಂಬ ದೃಷ್ಟಿಯಿಂದ ಇದು ಕಡಿಮೆ ಆಗಬಹುದು. ಮುಂದಿನ ಒಂದು 25 ವರ್ಷ 50 ವರ್ಷಕ್ಕೆ ಇದು ಬರಬೇಕಂತೇಳಿ ಈ ಒಂದು ವ್ಯವಸ್ಥೆಯನ್ನ ಮಾಡಿದ್ದೇವೆ. ಸೊ ಈಗ ಇಲ್ಲಿ ನೋಡಿರೋ ಪ್ರಕಾರ ಈಗ ಮಳೆ ಕೊಯ್ಲು ವ್ಯವಸ್ಥೆ ಮಾಡಿ ಬಂದಿದ್ರೆ ಐಡಿಯಾ ಕೊಟ್ಟವರು ಯಾರು? ಈಗ ಇದರ ಒಂದು ಹಿರಿಯ ಕೃಷಿಕರು ಇದ್ದಾರೆ. ಸರ್, ನಿಮ್ಮ ಹೆಸರು? ಫೆಲಿಕ್ಸ್ ಕೊರೆಯ. ಓಕೆ, ಈಗ ನೀವು ಐಡಿಯಾ ಕೊಟ್ಟಿದ್ದೀರಾ. ಸೊ ನಿಮ್ಮ ಮನೆಯಲ್ಲಿ ಕೂಡ ಈ ತರ ಒಂದು ವ್ಯವಸ್ಥೆ ಮಾಡಿದ್ದೇವೆ. ಓಕೆ, ಅದ್ರ ಬಗ್ಗೆ ಹೇಳಿ ಸರ್. ನಮಗೆ ಸರಿ ಸುಮಾರು ಒಂದು 15 ಎಕರೆ ಕೃಷಿ ಜಮೀನುಂಟು. ಅದರಲ್ಲಿ ಎಲ್ಲ ತೋಟಗಾರಿಕಾ ಬೆಳೆಗಳು ಇರುವುದು. ನಮಗೆ ತೋಟಗಾರಿಕಾ ಬೆಳೆಗಳಿಗೆ ಅಕ್ಟೋಬರ್ ನಂತರ ನೀರಿನ ಅವಶ್ಯಕತೆ ಇರುತ್ತದೆ. ಅದಕ್ಕಾಗಿ ನಾವು ಕೊಳವೆ ಬಾವಿಯನ್ನು ಅಗತ್ಯವಾಗಿ ಅದರದ್ದೇ ನೀರನ್ನು ತೆಗೆಯುವ ಯೋಜನೆ ಮಾಡಿದ್ದೇವೆ. ಖಾಲಿ ಬಾವಿಯಲ್ಲಿ ನೀರು ನಮಗೆ ಮಾರ್ಚಿಂದ ನೀರು ಸಿಗುವುದಿಲ್ಲ. ಆ ಕಾರಣಕ್ಕಾಗಿ ನಾವು ಕೊಳವೆ ಬಾವಿಯನ್ನು ಆಶ್ರಯ ಮಾಡಿದ್ದೇವೆ. ಆ ಕೊಳವೆ ಬಾವಿಯಲ್ಲಿ ಅದೇ ಏಪ್ರಿಲ್ ಮೇ ತನಕ ನೀರಿನ ಸಮಸ್ಯೆ ಬರುತ್ತದೆ. ಒಮ್ಮೆ ಪಂಪು ಚಾಲು ಮಾಡುವಾಗ ನಮಗೆ ಹೋಗುವಂಥದ್ದು ಒಂದು 10 ಜಟ್ಟುಗಳಾದರೆ ಆರಬೇಕು. ಏಪ್ರಿಲ್ ನಂತರ ಜಟ್ಟುಗಳು ಕೇವಲ 6ಕ್ಕೆ ಇಳಿತದೆ. ಆ ಸಮಸ್ಯೆಗೆ ಪರಿಹಾರ ಏನು ಅಂತ ನೋಡಬೇಕಾದ್ರೆ ಅಂತರ್ಜಲ ಮಟ್ಟ ಕುಸಿತ ಆಯಿತು. ಅದಕ್ಕೆ ಆಲೋಚನೆ ಮಾಡಿ ಮುಂದಿನ ವ್ಯವಸ್ಥೆ ಏನು ಅಂತ ನೋಡುವಾಗ ನೀರು ಇಂಗಿಸುವಿಕೆ ಅಂತ ಮಾಧ್ಯಮದಲ್ಲಿ ನಾನು ನೋಡಿದೆ. ಅದನ್ನು ನಾನು ಅಳವಡಿಸಿದ ನಂತರ ನೀರಿನ ಮಟ್ಟವು ಸಾಧಾರಣ
200 ಅಡಿಯ ಕೆಳಗಿದ್ದ ನೀರಿನ ಮಟ್ಟವು ಸಾಧಾರಣ ಒಂದು 80 ಅಡಿಗೆ ಬಂದು ನಿಂತಿತ್ತು. ಇವಾಗಲೂ ಆ ಬೋರಿನಲ್ಲಿ ನೀರು ಡ್ರಿಲ್ ಆದದ್ದೇ 180 ಫೀಟ್. ಇವಾಗ ಅದು 90, 80, 60 ಅಂತರದಲ್ಲಿ ನೀರುಂಟು. ನಮಗೆ ಒಂದು 20 ವರ್ಷ ಆಯಿತು, ಯಾವುದೇ ನೀರಿನ ಸಮಸ್ಯೆ ಬಂದಿಲ್ಲ. ನೀರಿನ ನಾನು ಟೆಸ್ಟ್ ಮಾಡಿದೆ, ಅದರಲ್ಲಿ pH ಸಾಮಾನ್ಯ ಕುಡಿಯುವ ನೀರಿಗೆ ಯೋಗ್ಯವಾದ pH, ಫ್ಲೋರೈಡ್ ಆಗಲಿ ಫೆರಸ್ ಆಗಲಿ ಏನೂ ಇಲ್ಲ. ನಾವು ನೀರಿನ ಸದ್ಬಳಕೆ ಮಾಡಬೇಕು ಅಂತ ಡ್ರಿಪ್ ಮಾಡೋದ್ರಿಂದ ನೀರಿನ ಅವಶ್ಯಕತೆ ತುಂಬ ಕಡಿಮೆ. 1 ಗಂಟೆಗೆ ಕೇವಲ ಒಂದು 10,000 ಗಿಡಗಳಿಗೆ 15 ಲೀಟರ್ನಾಗೆ ಕೊಡುವುದಾದರೆ ನಮಗೆ ಸ್ಪ್ರಿಂಕ್ಲರಿಂದ ನೀರು ಓಡುವುದಕ್ಕಿಂತ ಸಾಧಾರಣ ಒಂದು 80% ನೀರಿನ ಕಡಿಮೆ ಉಳಿತಾಯ ಆಗ್ತದೆ. ಮತ್ತು ಇಳುವರಿ ಕೂಡ ತುಂಬ ಸಹಕಾರ ಆಗ್ತದೆ. ನೀರು ಫೋಲ್ ಆಗುವುದಿಲ್ಲ, ಮಣ್ಣಿನ ಜೌಗು ಸಮಸ್ಯೆಯನ್ನು ನಿವಾರಣೆ ಮಾಡ್ತದೆ. ಅದೇ ನಮ್ಮ ಮನೆಯಲ್ಲಿ ಎಂತ ಅನುಸರಿಸ್ತೇವೆ ಅದನ್ನು ನಾವು ಚರ್ಚಿಗೆ ಅಲ್ಲಿ ಅದೇ ರೀತಿ ಮಾಡುವಂಥ ಯೋಜನೆ ಬಂತು. ಚರ್ಚಿನ ಗುರುಗಳು ನಮ್ಮನ್ನು ಸಂಪರ್ಕಿಸಿದರು. ಆಗ ಹೇಳಿದೆ, ನಾವು ಇರುವುದು ಗುಡ್ಡದ ಜಾಗ, ಖುಷ್ಕಿ ಜಾಗದಲ್ಲಿ ಇರುವುದು, ಅದಕ್ಕೆ ನೀರಿನ ಅವಶ್ಯಕತೆ ಇದೆ. ತುಂಬ ಇಲ್ಲಿ ಬೇಸಾಯ ಮೊದಲಿದ್ದೇ ಬೇಸಾಯ ಇದೆ, ಇದಕ್ಕೂ ನೀರಿಗೆ ಸಮಸ್ಯೆ ಬರ್ಬೋದು. ಅದಕ್ಕೆ ಗುರುಗಳ ಹತ್ರ ಹೇಳಿದಾಗ ನೀನು ಮಾಡಿದ್ಯಾ, ಇಲ್ಲಿ ಮಾಡುವ ಅಂತೇಳಿ ವೈಜ್ಞಾನಿಕ ರೀತಿಯಲ್ಲಿ ಇಲ್ಲಿ ಮಾಡಿದ್ದೇವೆ. ಇದರದ್ದು ಸದುಪಯೋಗ ತುಂಬ ಆಗಿದೆ. ನಮಗೂ ಅಲ್ಲ, ಈ ಪರಿಸರಕ್ಕೂ. ಸಾಧಾರಣ 1 ಗಂಟೆಗೆ ಒಂದು 6,000 ಲೀಟರ್ ನೀರು, 3 ಸೆಂಟಿಮೀಟರ್ ಮಳೆ ಬಂದರೂ ಸಾಧಾರಣ 6,000 ರಿಂದ 10,000 ಲೀಟರ್ ನೀರು ಭೂಮಿಗೆ ಇಂಗುತ್ತದೆ. ಇದು ನಮಗೂ ನಮ್ಮ ಪರಿಸರಕ್ಕೂ ತುಂಬ ಅನುಕೂಲ ಆಗುತ್ತದೆ. ಮತ್ತು ಈ ಸಾರಿ ಮಳೆ ಕಡಿಮೆ ಆದರೂ ನಮ್ಮ ಸಾಧಾರಣ ಒಂದು 2,000 ಗಿಡಗಳು, 300 ತೆಂಗಿನ ಮರ, ಕಾಳು ಮೆಣಸು ಉಂಟು. ನಮ್ಮ ಗುರುಗಳ ಮುತುವರ್ಜಿಯಿಂದ ಮಾಡಿದೆ. ಅವರು ನಮಗೆ ತುಂಬ ಮಾರ್ಗದರ್ಶನ ಆಗಿದ್ದಾರೆ. ಅವರ ಮಾರ್ಗದರ್ಶನ ನಾವು ಮಾಡ್ತಿದ್ದೇವೆ. ಆಗ ಈ ನೀರುಂಗಿಸಿಯಿಂದ ತುಂಬ ನಮಗೆ ಪ್ರಯೋಜನ ಆಗ್ಬೋದು ಅಂತ ನಾವು ಈ ಯೋಜನೆ ಕೈಗೊಂಡಿದ್ದೇವೆ. ಮತ್ತು ನಿಮ್ಮೆಲ್ಲರ ಸಹಕಾರದಿಂದ, ನಿಮ್ಮ ವಾಹಿನಿಯಿಂದ ಎಲ್ಲರಿಗೂ ಇದು ಸ್ವಲ್ಪ ತಿಳಿದು ನಮ್ಮ ಪರಿಸರ, ನೀರು ಮತ್ತು ನಮ್ಮ ಕೃಷಿಯನ್ನು ಉಳಿಸಿ ಅಂತ ನಿಮ್ಮಲ್ಲಿ ಎಲ್ಲರಿಗೂ ಈ ವಿಧಾನವನ್ನು ಮಾಡಿ ಸಮಾಜಕ್ಕೆ ಒಳ್ಳೆಯ ಮಾರ್ಗದರ್ಶನ ನೀಡಿ ನೀರನ್ನು ಉಳಿತಾಯ ಮಾಡಿ ಅಂತ ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಸೊ ಪ್ರತಿಯೊಬ್ಬರು ಗೊತ್ತಿರೋ ಹಾಗೇನೆ ಸುದ್ದಿ ಅರಿವು ಸೇವಾ ಕೇಂದ್ರ ಮೂಲಕ ಅನೇಕ ಕಡೆ ಈ ತರ ಒಂದು ಮಳೆ ಕೊಯ್ಲು ಯೋಜನೆ ಆಗಿರುವಂತದ್ದು. ಅದೇ ರೀತಿಯಾಗಿ ಇದೀಗ ಬೆಳ್ತಂಗಡಿಯ ಹೋಲಿ ರೆಡಿಮೇಡ್ ಚರ್ಚ್ ಕೂಡ ಒಂದು ಮಾದರಿಯಂತ ಅನುಕರಣೀಯ ಕೆಲಸವನ್ನು ಮಾಡಿರುವಂತದ್ದು ಎಲ್ಲರೂ ಕೂಡ ಶ್ಲಾಘನೆಗೆ ವ್ಯಕ್ತವಾಗಿರುವಂತದ್ದು. ವನಿಷ್ಠತೆ ಶ್ರೇಯಸ್ ಶೆಟ್ಟಿ, ಸುದ್ದಿ ನ್ಯೂಸ್, ಬೆಳ್ತಂಗಡಿ.